ಮರೆವು ರೋಗದ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ನಗರದ ಫೋರಂ ಪಿಜ್ಜಾ ಮಾಲ್ ವತಿಯಿಂದ ಸೆಪ್ಟೆಂಬರ್ 30ರಂದು ಮುಂಜಾನೆ 5 ಗಂಟೆಗೆ ವಿವಿಧ ವಿಭಾಗಗಳ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಫಾರಂ ಮಾಲ್ನ ಸೆಂಟರ್ ಮ್ಯಾನೇಜರ್ ಫಯಾಜ್ ಸಮೇತ್ ಅವರು, ಈ ಪರ್ಪಲ್ ರನ್ 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ ಹಾಗೂ 21 ಕಿಲೋಮೀಟರ್ ಓಟವನ್ನು ಒಳಗೊಂಡಿದೆ. ಪುರುಷರು, ಮಹಿಳೆಯರು, ಮಕ್ಕಳು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಓಟ ನಡೆಯಲಿದೆ. ಪಾಂಡೇಶ್ವರದಲ್ಲಿರುವ ಫಾರಂ ಮಾಲ್ ಮುಂಭಾಗದಿಂದ ಮ್ಯಾರಥಾನ್ ಆರಂಭಗೊಳ್ಳಲಿದ್ದು, ವಿಜೇತರಿಗೆ ನಗದಿನೊಂದಿಗೆ ಸೂಕ್ತ ಬಹುಮಾನ ನಿಗದಿಪಡಿಸಲಾಗಿದೆ ಎಂದರು. ಫೋರಂ ಪರ್ಪಲ್ ರನ್ ಅಂತ ಒಂದು ಮ್ಯಾರಥಾನ್ ಅನ್ನು ಸ್ಟಾರ್ಟ್ ಮಾಡಿ ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್ ಲಾಸ್ಟ್ ಇಯರ್. ಸೊ ಅದರ ಜೊತೆಗೆ ನಾವು ಒಂದು 2,000 ಮಂದಿ ನಮ್ಮ ಮಾಲಲ್ಲಿ ಬಂದು ಮ್ಯಾರಥಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇಟ್ ವಾಸ್ ಅಬೌಟ್ 3 ಕಿಲೋಮೀಟರ್ ರನ್, 5 ಕಿಲೋಮೀಟರ್ ರನ್, 10 ಕಿಲೋಮೀಟರ್ ಅಂಡ್ 21 ಕಿಲೋಮೀಟರ್ ಆಫ್ ಮ್ಯಾರಥಾನ್. ತುಂಬ ಮಂದಿ ಯಂಗ್ಸ್ಟರ್ ಬಂದರು. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆದ ಮಂಗಳೂರು, ಬೆಂಗಳೂರು, ಮೈಸೂರು, ಉದಯಪುರ, ಹೈದರಾಬಾದ್, ಚೆನ್ನೈ ಸೇರಿ 6 ನಗರಗಳಲ್ಲಿನ ಫಾರಂ ಮಾಲ್ಗಳು ಏಕಕಾಲದಲ್ಲಿ ಈ ಮ್ಯಾರಥಾನ್ ನಡೆಸಲಿವೆ. 20,000ಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದಾರೆ. ಭಾರತದಲ್ಲಿ 40 ಲಕ್ಷಕ್ಕೂ ಮಿಕ್ಕಿದ ಜನತೆ ಮರೆವು ರೋಗದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. 55 ವರ್ಷದ ನಂತರದ ಅವಧಿಯಲ್ಲಿ ಬಹಳವಾಗಿ ಕಾಡುವ ಮರೆವು ರೋಗದ ಬಗ್ಗೆ ಜಾಗೃತಿ ಅತ್ಯವಶ್ಯಕ. ಈ ಹಿನ್ನೆಲೆಯಲ್ಲಿ ಸೂಕ್ತ ಚಿಕಿತ್ಸೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮ್ಯಾರಥಾನ್ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದವರು ಹೇಳಿದರು. ನಾವು ಮಂಗಳೂರಿಗೆ ಮಾತ್ರ ಸೀಮಿತವಾಗಿಟ್ಟಿಲ್ಲ. ಪರ್ಪಲ್ ರನ್ ನಾವು 7 ಸಿಟಿಗಳಲ್ಲಿ ಅಂದರೆ ಉದಯಪುರ್ ಅಲ್ಲಿ ಫೋರಂ ಸೆಲೆಬ್ರೇಷನ್ ಮಾಲ್, ಫೋರಂ ವಿಜಯ್ ಮಾಲ್ ಚೆನ್ನೈಯಲ್ಲಿ, ಫೋರಂ ಸೆಂಟ್ರಲ್ ಸಿಟಿ ಮಾಲ್ ಮೈಸೂರು, ಫೋರಂ ಕೋರಮಂಗಲ ಬೆಂಗಳೂರು, ಫೋರಂ ವೈಟ್ ಫೀಲ್ಡ್ ನೇಬರ್ಹುಡ್ ಮಾಲ್ ಅದು ಬೆಂಗಳೂರಲ್ಲಿ, ಫೋರಂ ಸುಜನಾ ಮಾಲ್ ಹೈದರಾಬಾದ್ ಮತ್ತು ಫೋರಂ ಪಿಜ್ಜಾ ಮಾಲ್ ಮಂಗಳೂರು. ಈ ಥರ 7 ಸಿಟಿಗಳಲ್ಲಿ ನಾವು ಈ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ಒಂದೇ ದಿನ ಇದು ಇಂಡಿಯಾದ ಹಿಸ್ಟ್ರಿಯಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್. ನಮ್ಮ ಭಾರತ ದೇಶದಲ್ಲಿ ಮಾಲ್ಗಳಲ್ಲಿ ಒಂದೇ ದಿವಸದಲ್ಲಿ ಒಂದು 20,000 ಮಂದಿ ಜನರು ಒಂದೇ ದಿನ ಒಗ್ಗಟ್ಟಾಗಿ ಒಂದೇ ಟೈಮಲ್ಲಿ ಈ ಡಿಸೀಸ್ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡಲಿಕ್ಕೆ ಓಡ್ತಾ ಇದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಸುನಿಲ್, ಸುಮಂತ್, ಕನ್ಸಲ್ಟೆಂಟ್ ವೇಣು ಶರ್ಮಾ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.